ಎಚ್.ಡಿ. ಕೋಟೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಶಿಕ್ಷಕನೊಬ್ಬ ವಿದ್ಯಾರ್ಥಿಯನ್ನು ಥಳಿಸಿ ಹಲ್ಲೆ ಮಾಡಿರುವ ಆರೋಪ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಶಾಂತಿಪುರದಲ್ಲಿರುವ ಟ್ರೂ ಶಫರ್ಡ್ ಶಾಲೆಯಲ್ಲಿ ನಡೆದಿದೆ. 8ನೇ ತರಗತಿ ವಿದ್ಯಾರ್ಥಿ ಅಮೃತ್ ಕೈಗೆ ಗಂಭೀರ ಗಾಯಗಳಾಗಿದ್ದು, ಶಾಲೆಯಲ್ಲಿ ಸೀಮೆ ಸುಣ್ಣದ ಜೊತೆ ಆಟವಾಡುತ್ತಿದ್ದ ಎಂಬ ಕಾರಣಕ್ಕೆ ಶಿಕ್ಷಕ ಸಿದ್ದರಾಜ್ ಸ್ಟೀಲ್ ರಾಡ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ಇದರಿಂದಾಗಿ ವಿದ್ಯಾರ್ಥಿಯ ಕೈ ಕಟ್ ಆಗಿದೆ ಎನ್ನಲಾಗಿದೆ. ನಂತರ ಪೋಷಕರಿಗೆ ಶಿಕ್ಷಕ ವಿದ್ಯಾರ್ಥಿ ಕಟರ್ನಿಂದ ಕೈ ಕುಯ್ದುಕೊಂಡಿದ್ದಾನೆ ಎಂದು ಸುಳ್ಳು ಹೇಳಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ತಾಲೂಕು ಶಿಕ್ಷಣಾಧಿಕಾರಿ ಉದಯ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿಕ್ಷಕನ ನಡೆಗೆ ಪೋಷಕರು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಮಾಲಾರ ಮಹದೇವಸ್ವಾಮಿ. ಸರ್, ನಾನು ಷಣ್ಮುಗ ಅಂತ ಅಂದ್ಬಿಟ್ಟು ಇಂದ್ರಾನಗರ ಪಡುಕೋಟೆಯಲ್ಲಿರೋದು. ಟ್ರೂ ಶಫರ್ಡ್ ಪಬ್ಲಿಕ್ ಸ್ಕೂಲಲ್ಲಿ ನನ್ನ ಮಗ 8ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಆವಾಗ ಸ್ಕೂಲಿಂದ ಫೋನ್ ಬಂತು ನಮ್ಮ ಮನೆಯವರಿಗೆ, ನಿಮ್ಮ ಮಗನಿಗೆ ಕೈ ಏಟಾಗಿದೆ, ರಕ್ತ ಬರ್ತಾ ಇದೆ ಅಂದ್ಬಿಟ್ಟು ಮನೆಯವರಿಗೆ ಫೋನ್ ಮಾಡಿದ್ರಂತೆ. ಆವಾಗ ಮನೆಯವರು ನಮಗೆ ಹೇಳಿದ್ರು, ನಾನು ಜಮೀನಲ್ಲಿದ್ದೆ. ಆವಾಗ ಮನೆಯವರು ಬಂದ್ಬಿಟ್ಟು ಹಿಂಗೆ ಸ್ಕೂಲಿಂದ ಫೋನ್ ಬಂತು, ಹೋಗಿ ನೋಡಿ ಮಗುನ ಅಂತಂದಾಗ ನಾನು ಸ್ಕೂಲಿಂದ ಬಂದಾಗ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನೇ ಟ್ರೀಟ್ಮೆಂಟ್ ಕೊಟ್ಟು ಓಪನ್ ಆಗಿದೆ. ಸರ್ ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದ್ರಿಂದ ಒಂದೆರಡು ಏಟು ಹೊಡಿಲಿ ಬೇಡ ಅನ್ನಲ್ಲ, ಆದರೆ ಮಕ್ಕಳು ಜೀವಕ್ಕೆ ಅಪಾಯ ಬಂತ ಇದರಲ್ಲಿ ಯಾರು ಹೊಣೆ? ನಮ್ಮ ಮಕ್ಕಳಿಗೆ ಜೀವ ತುಂಬಿಕೊಡ್ತಾರೆ ಅವರು. ಎಷ್ಟು ಸ್ಟಿಚ್ ಹಾಕಿದ್ರೆ ಸರ್, ಅದು ಕೈ ಸ್ಕೇಲಲ್ಲಿ ಏನೋ ಹೊಡೆದ್ರೆ ಅಂತ ಮಗು ಆಟ ಆಡ್ತಿತ್ತಂತೆ ಚಾಕ್ ಪೀಸಲ್ಲಿ. ಆವಾಗ ಅದು ಸ್ಕೇಲಲ್ಲಿ ಸ್ಟೀಲ್ದು ಹೊಡೆದಾಗ ಕೈ ಓಪನ್ ಆಗಿ 6 ಸ್ಟಿಚ್ ಹಾಕಿದ್ದಾರೆ ಸರ್. ನನ್ನ ಹೆಸರು ಅಮೃತ್. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಸ್ಕೂಲ್ ಯಾವ ಸ್ಕೂಲು? ಟ್ರೂ ಶಫರ್ಡ್ ಪಬ್ಲಿಕ್ ಸ್ಕೂಲು. ಫ್ರೀ ಪೀರಿಯಡಲ್ಲಿ ನಾನು ಚಾಪ್ ಪೀಸ್ ಕಟ್ ಮಾಡ್ತಿದ್ದೆ. ಅವಾಗ ಸಿದ್ದರಾಜ್ ಸರ್ ಅನ್ನೋರು ಬಂದ್ಬಿಟ್ಟು ನನಗೆ ಇಲ್ಲಿ ಹಿಂದುಗಡೆ ಹೊಡಿದ್ರು. ಅವಾಗ ಕೈಗೆ ಏಟು ಬಿತ್ತು, ಸ್ವಲ್ಪ ಓಪನ್ ಆಯಿತು, 6 ಸ್ಟಿಚ್ ಹಾಕಿದ್ರು. ಮತ್ತು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ನಾನೇ ಬೇಡ, ಅಪ್ಪ ಬರ್ತಾರೆ ಅಂದರು. ಏನು ಕೊಡಿದ್ರು ಸಿದ್ದರಾಜ್ ಅವರು? ಅದು ನಾನು ಚಾಪ್ ಪೀಸ್ ಕಟ್ ಮಾಡ್ತಿದ್ದೆ. ಅವರು ಎಷ್ಟೇ ಕ್ಲಾಸ್ ತರಗತಿಗೆ ಟೀಚರ್ ಯಾವ ಸಬ್ಜೆಕ್ಟ್ ತಗೊಳ್ತಾರೆ? ಕನ್ನಡ. ಯಾವ ಸ್ಕೇಲಲ್ಲಿ ಹೊಡೆದದ್ದು? ಸ್ಟೀಲ್ ಸ್ಕೇಲ್. ಕೈಗೆ ಏನಾಗಿದೆ? ಸ್ಟಿಚ್ ಹಾಕೋರ? 6 ಸ್ಟಿಚ್ ಹಾಕೋರ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.